ಬಹುಗ್ರಾಮ ಕುಡಿಯುವ ನೀರಿನ ಘಟಕ ವೀಕ್ಷಣೆಗೆ ತೆರಳಿದ್ದ ಮಾಜಿ ಸಚಿವ ರಮಾನಾಥ್ ರೈ ಅವರಿಗೆ ಅಡ್ಡಿಪಡಿಸಿದ ಹಿನ್ನೆಲೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆದಿರುವ ಘಟನೆ ಬಂಟ್ವಾಳದ ಸರಪಾಡಿಯಲ್ಲಿ ನಡೆದಿದೆ. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯ ವೀಕ್ಷಣೆಗೆಂದು ಮಾಜಿ ಸಚಿವ ರಮಾನಾಥ್ ರೈ ತೆರಳಿದ್ದರು. ಈ ಸಂದರ್ಭ ಸ್ಥಳದಲ್ಲಿ ಬಿಜೆಪಿ ಕಾರ್ಯಕರ್ತರು ಜಮಾಯಿಸಿದ್ದಾರೆ ಹಾಗೂ ಧಿಕ್ಕಾರ ಕೂಗಿ ರಮಾನಾಥ್ ರೈ ಅವರಿಗೆ ಯೋಜನೆ ವೀಕ್ಷಣೆಗೆ ಅಡ್ಡಿಪಡಿಸಿದ್ದಾರೆ. ರಮಾನಾಥ್ ರೈ ಸಚಿವರಾಗಿದ್ದ ಸಂದರ್ಭದಲ್ಲಿ ಸುಮಾರು 33.15 ಕೋಟಿ ರೂಪಾಯಿ ಅನುದಾನವನ್ನು ಯೋಜನೆಗೆ ಮಂಜೂರು ಮಾಡಿದ್ದರು. ಈ ಹಿನ್ನೆಲೆ ಯೋಜನೆ ಲೋಕಾರ್ಪಣೆಗೊಳ್ಳುತ್ತಿದ್ದ ಸಂದರ್ಭದಲ್ಲಿ ಮಾಜಿ ಸಚಿವ ರಮಾನಾಥ್ ರೈ ನೇತೃತ್ವದ ತಂಡ ಯೋಜನೆ ವೀಕ್ಷಣೆಗೆ ತೆರಳಿತ್ತು. ಆದರೆ ಘಟಕದೊಳಗೆ ತೆರಳಲು ಪೊಲೀಸ್ ಸಿಬ್ಬಂದಿಗಳು ಅವಕಾಶ ನೀಡಿಲ್ಲ. ಇನ್ನು ತನ್ನ ಅವಧಿಯಲ್ಲಿ ಯೋಜನೆಗೆ ಅನುದಾನ ಮಂಜೂರುಗೊಳಿಸಿದ್ದು ಉದ್ಘಾಟನಾ ಸಮಾರಂಭಕ್ಕೆ ಆಹ್ವಾನ ನೀಡಿದ ಹಿನ್ನೆಲೆ ಮಾಜಿ ಸಚಿವ ರಮಾನಾಥ್ ರೈ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆಗ್ತಿತ್ತು. ಆದರೆ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವೆಲ್ಲ ಶಾಂತಿ ಪ್ರಿಯರು, ನಾವೆಲ್ಲ ಎಜುಕೇಟೆಡ್ ಅಂತ ಹೇಳ್ತಕ್ಕಂಥ ಈ ಒಂದು ಜಿಲ್ಲೆಯಲ್ಲಿ ಇಂತಹ ಒಂದು ವ್ಯವಸ್ಥೆ, ಯಾಕಂದ್ರೆ ಅಧಿಕಾರಿಗಳೇ ಒಂದು ರೀತಿಯ ಒಗ್ಗಟ್ಟಾಗಿ ಇಟ್ಕೊಂಡು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡುವುದು ಇದು ನಿಜವಾಗಿ ಕೂಡ ನಮ್ಮ ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಒಂದು ಅನ್ಯಾಯ ಅಂತಕ್ಕಂಥ ವಿಚಾರ ಇದಾಗಿದೆ. ಇದಾಗಬಾರ್ದು. ಯಾಕಂತ ಹೇಳಿದ್ರೆ ನಾವೇನು ನೋಡಿದನ್ನು ಕೊಂಡು ಹೋಗ್ಲಿಕ್ಕಿಲ್ಲ. ಮಾನ್ಯ ರಮಾನಾಥ್ ರೈ ಅವರು ಇದು ಮಂಜೂರು ಮಾಡಿದಂಥ ಇದೊಂದು ಘಟಕ. ಈ ಹಿಂದೆ ಕೂಡ ನಾವು 4 ಘಟಕಗಳನ್ನು ವೀಕ್ಷಣೆ ಮಾಡಿದ್ದೀವಿ. ಆಮೇಲೆ ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಆಗಿದೆ. ಅದು ನರಿಕೊಂಬ ಇರ್ಬೋದು ಅಥವಾ ಮಾಣಿ ಇರ್ಬೋದು, ಅದೇ ಕರಾಜಿ, ಇದೆಲ್ಲವನ್ನು ನಾವು ಕೂಡ ಇದೇ ರೀತಿ ಮಾಡಿದ್ದೇವೆ. ಆ ಇದರಲ್ಲಿ ನಾವು ನಿನ್ನೆ ತೀರ್ಮಾನ ಮಾಡಿ ಇಂಜಿನಿಯರ್ಗಳಿಗೆ ಎಲ್ಲ ಹೇಳಿ ಅವರ ಒಪ್ಪಿಗೆ ಮೇರೆಗೆ ನಾನಿವತ್ತು ಬೆಳಿಗ್ಗೆ 9 ಗಂಟೆಗೆ ಮನೆಯಿಂದ ಹೊರಡುವಾಗ AW ಅವರಿಗೆ ಫೋನ್ ಮಾಡಿ ಕೇಳಿದೆ, ಸರ್ ನಾನು ಬರ್ತೇನೆ ಅಂತ ಹೇಳಿದರು. ಆದರೆ ಅವರೆಲ್ಲರೂ ಕೂಡಿ ಅವರ ವ್ಯವಸ್ಥೆಯನ್ನು, ಅವರಿಗಿರ್ತಕ್ಕಂಥ ಜವಾಬ್ದಾರಿಯನ್ನ ಅದನ್ನು ಮೊಟಕುಗೊಳಿಸಿದ್ದು ಇದು ಎಷ್ಟು ನ್ಯಾಯ ಅಂತಕ್ಕದ್ದನ್ನು ನಮ್ಮ ಶಾಸಕನಾಗಿ ಕೆಲಸ ಮಾಡಿದ್ರು, ಮಂತ್ರಿಯಾಗಿ ಕೆಲಸ ಮಾಡಿದ್ರು. ನೋಡಿ, ಕಳೆದ ಸಾರಿ ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಗ್ಯಾಸ್ ಸಿಲಿಂಡರ್ ಬೇಕು. ಗ್ಯಾಸ್ ಸಿಲಿಂಡರ್ ಯಾರು ಪಂಚಾಯತಲ್ಲಿ ಯಾರು ನಮ್ಮ ಚುನಾಯಿತ ಕರೆಯಿರಿ ಅದು ಪಂಚಾಯತ್ ಮೆಂಬರ್ ಅಲ್ಲದವರು ಮತ್ತು ಈ ತಾಲೂಕಿನವರೇ ಅಲ್ಲದವರು, ಬೇರೆ ತಾಲೂಕಿನಿಂದ ಬಂದಂಥವ್ರು ಅದನ್ನು ಹಂಚಿಕೆ ಅಂತ ನಾವು ಯಾವುದು ರಾಜಕೀಯ ಮಾಡಿದವರಲ್ಲ. ನಾವು ಒಂದು ಜನಪ್ರತಿನಿಧಿಯಾಗಿ ಬಹುಶಃ ಈ ಊರಿನ ಜನಕ್ಕೆ ಬೇಕಾದಂಥ ಕುಡಿಯುವ ನೀರಿನ ನೇತ್ರಾವತಿ ನದಿಯಿಂದ ನೀರನ್ನು ಎತ್ತಿ ಶುದ್ಧೀಕರಣ ಮಾಡಿಕೊಡ್ತಕ್ಕಂಥ ಈ ಕಾರ್ಯಕ್ರಮ ನೀವು ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಕೇಳೋದು, ನೀವು ಪುತ್ತೂರಿನಲ್ಲಿದೆ ಅಂತ ಕಾರ್ಯಕ್ರಮ, ಸುಳ್ಳೆ ತಾಲೂಕಲ್ಲಿದೆ ಅಂತ ಕಾರ್ಯಕ್ರಮ, ಬೆಳ್ತಂಗಡಿ ತಾಲೂಕಲ್ಲಿದೆ ಕಾರ್ಯಕ್ರಮ,